ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಪುತ್ತೂರಿಗೆ ಕೊಟ್ಟಿದೆ. ಆಶಾ ತಿಮ್ಮಪ್ಪಗೌಡ ಇವರು ಭಾಳಷ್ಟು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸದಸ್ಯರಾಗಿ ಇವತ್ತು ಈ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು. ಆರಂಭದಲ್ಲಿ ಸುಳ್ಯದ ನಿವಾಸಿಯಾಗಿ ಸುಳ್ಯ ಪಟ್ಟಣ ಪಂಚಾಯತ್ ಅನ್ನೋ ಒಂದು ಮಾದರಿ ಪಟ್ಟಣ ಪಂಚಾಯತಾಗಿ ಹೇಗೆ ಪರಿವರ್ತನೆ ಮಾಡ್ಬೋದು ಅಂತ ತೋರಿಸಿಕೊಟ್ಟಿದ್ದರು. ಆಮೇಲೆ ಸೊಸೆಯಾಗಿ ನಮ್ಮ ಅವಿಭಾಜಿತ ಪುತ್ತೂರು ತಾಲೂಕಿನ ಕೊಂತೂರಿಗೆ ಬಂದರು. ಕೊಂತೂರಿನಲ್ಲಿ ಇರಬೇಕಿದ್ರೆ ಪ್ರಥಮ ಬಾರಿಗೆ ನೆಲ್ಯಾಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾಗಿ ನಿಂತು ಭಾಳ ಪೈಪೋಟಿಯಲ್ಲಿ, ಆಗ ಭಾಳ ಸ್ಪರ್ಧೆ ಇತ್ತು, ಅದರಲ್ಲಿ ಗೆದ್ದರು. ಗೆದ್ದ ಮೇಲೆ ಮತ್ತೆ ಪುನಃ ಅವರು ಬೆಳ್ಳಾರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ 2ನೇ ಬಾರಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮರ್ಥವಾಗಿ ಒಬ್ಬ ಮಹಿಳೆ ಯಾವ ರೀತಿಯಾಗಿ ಈ ಜಿಲ್ಲೆಯನ್ನು ಮುನ್ನಡೆಸ್ಬೋದು ಅಂತೇಳಿ ತೋರಿಸಿಕೊಟ್ಟಂಥ ಆ ಉದಾಹರಣೆ ಆಶಾ ತಿಮ್ಮಪ್ಪರಿಗಿದೆ. 3ನೇ ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಗುತ್ತಿಗಾರ ಕ್ಷೇತ್ರದಿಂದ ಮತ್ತೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುವ ಮುಖಾಂತರ ಇವತ್ತು ಮತ್ತೊಮ್ಮೆ ಒಬ್ಬ ಮಹಿಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಾತಿನಿಧ್ಯವನ್ನು ಕೊಡಬೇಕು, ದಕ್ಷಿಣ ಕನ್ನಡ ಜಿಲ್ಲೆ ಮಹಿಳಾ ಮತದಾರರನ್ನು ಹೊಂದಿರುವಂಥ ಒಂದು ಜಿಲ್ಲೆ, 51% ಮಹಿಳೆಯರಿರುವಂಥ ಈ ಜಿಲ್ಲೆಯಲ್ಲಿ ಮಹಿಳೆಗೆ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಆಶಾ ತಿಮ್ಮಪ್ಪರನ್ನು ಇವತ್ತು ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಇವತ್ತು ಅವರಿಗೆ ನಮ್ಮೆಲ್ಲ ಕಾರ್ಯಕರ್ತರು ಮತ್ತೊಮ್ಮೆ ಪೂರ್ತಿ ಸಹಕಾರವನ್ನು ಕೊಟ್ಟು, ಸಂಜೀವ ಮಠಂದವರು 2018ರಲ್ಲಿ ಚುನಾವಣೆಗೆ ನಿಲ್ಲಬೇಕಿದ್ರೆ 19,000 ಅಂತರದಿಂದ ಗೆಲುವನ್ನು ನಮ್ಮ ಕಾರ್ಯಕರ್ತರ ಮುಖಾಂತರ ನಮ್ಮ ಮತದಾರರು ಕೊಟ್ಟಿದ್ದಾರೆ. ಇವತ್ತು ಆಶಾ ತಿಮ್ಮಪ್ಪರಿಗೆ 20,000ಕ್ಕಿಂತ ಮಿಕ್ಕಿ ಆ ಅಂತರವನ್ನು ಕೊಡಲಿಕ್ಕೆ ನಾವೆಲ್ಲ ಇವತ್ತು ಶ್ರಮ ಪಡ್ತಾ ಇದ್ದೇವೆ. ಸಂಜೀವ ಮಠಂದವರು ಇವತ್ತು ಶಾಸಕನಾಗಿ ಖಂಡಿತ ಮುಂದೆ ನಿಂತು ನಾವು ಮಾಡಿದಂಥ ಕೆಲಸವನ್ನು ಜನರ ಮುಂದೆ ಕೊಂಡೋಗಿ ಆಶಾ ತಿಮ್ಮಪ್ಪರನ್ನು ಗೆಲ್ಲಿಸುವಂಥ ಜವಾಬ್ದಾರಿ ನಾನು ಕೂಡ ಇವತ್ತು ತಗೊಂಡು ಎಲ್ಲ ನಮ್ಮ ಟೀಮು, ಚಲನ ತಿಮ್ಮಪ್ಪ ಶೆಟ್ಟಿ ಇರ್ಬೋದು, ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮ ನಗರಸಭೆ ಅಧ್ಯಕ್ಷರು ಇರ್ಬೋದು, ಜೀವನ್ಧರ್ ಜೈನ್, ನಮ್ಮ ಗೋಪಾಲಕೃಷ್ಣ ಹೆರಳೆ ಇರ್ಬೋದು, ಅಪ್ಪಯ್ಯ ಮನ್ಯಾನಿ ಇರ್ಬೋದು, ನಮ್ಮ ಮಂಡಲದ ಅಧ್ಯಕ್ಷರಂಥ ಸಾಜಾ ರಾಧಾಕೃಷ್ಣ ಆಳವ ಇರ್ಬೋದು, ಜಿಲ್ಲಾ ಉಪಾಧ್ಯಕ್ಷರಂಥ ಬುಡಿಯಾರ್ ರಾಧಾಕೃಷ್ಣ ರೈ ಇರ್ಬೋದು, RC ನಾರಾಯಣ ಇರ್ಬೋದು, ಇಡೀ ತಂಡ ಒಂದು ಟೀಮಾಗಿ ಇವತ್ತು ಆಶಾ ತಿಮ್ಮಪ್ಪರ ಹಿಂದೆ ನಿಂತು ಅವರನ್ನು ಗೆಲ್ಲಿಸುವಂಥ ಕೆಲಸ ನಾವು ಇವತ್ತು ಮಾಡ್ತಾಯಿದ್ದೇವೆ. ಪ್ರತಿ ಬೂತಲ್ಲಿ ನಾಳೆಯಿಂದ ನಮ್ಮ ಪ್ರವಾಸಗಳು, ಪ್ರತಿ ಬೂತಲ್ಲಿ ಆ ಕಾರ್ಯಕರ್ತರ ತಂಡವನ್ನು ಇವತ್ತು ಮತ್ತೊಮ್ಮೆ ಆ ಮನೆಗೆ ಮತದಾರರಲ್ಲಿಗೆ ಕಳಿಸುವಂಥ ಕೆಲಸ, ನಮ್ಮ ಸಾಧನೆಯ ಕರಪತ್ರಗಳನ್ನು ಇವತ್ತು ಮನೆಗೆ ತಲುಪಿಸುವಂಥ ಕೆಲಸ, ಯಾವುದೇ ಅಪಪ್ರಚಾರಗಳ ಮಧ್ಯೆ ಕೂಡ ಮತ್ತೊಮ್ಮೆ ಆಶಾ ತಿಮ್ಮಪ್ಪರಿಗೆ ಭರ್ಜರಿ ಗೆಲುವನ್ನು ಕೊಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಅದಕ್ಕೆ ಕಳೆದ 5 ವರ್ಷದಲ್ಲಿ ಶಾಸಕನಾಗಿ ನಾನು ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೋ ಅದನ್ನು ಎಲ್ಲ ನಮ್ಮ ಟೀಮು ಮತ್ತೊಮ್ಮೆ ಆ ಮನೆಗೆ ಕೊಂಡೋಗುವಂಥ ಕೆಲಸ. ನರೇಂದ್ರ ಮೋದಿಯವರ ಆ 9 ವರ್ಷದ ಸಾಧನೆಗಳು, ಕರ್ನಾಟಕದಲ್ಲಿ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿಯವರ ಆ ಅಭಿವೃದ್ಧಿ ಕಾರ್ಯಕ್ರಮಗಳು, ಈ ಎಲ್ಲವೂ ಖಂಡಿತ ಈ ಚುನಾವಣೆಯಲ್ಲಿ ನಮಗೆ ವರದಾನವಾಗಿ ಪರಿಣಮಿಸಲಿಕ್ಕಿದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಲಿಕ್ಕಿದೆ. ಪುತ್ತೂರಿನಲ್ಲಿಯೂ ನಾವು ಜಯಭೇರಿಯನ್ನು ಬಾರಿಸ್ತೇವೆ. ಅದಕ್ಕಾಗಿ ಒಬ್ಬ ಶಾಸಕನ ನೆಲೆಯಲ್ಲಿ ನಾನು ಈ ಚುನಾವಣೆಯಲ್ಲಿ ಖಂಡಿತ ಮುಂದೆ ನಿಂತು ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲ ಕಾರ್ಯಕರ್ತರು ಮತ್ತೊಮ್ಮೆ ಇವತ್ತು ಆಶಾ ತಿಮ್ಮಪ್ಪರ ಪರವಾಗಿ ಮತ್ತೊಮ್ಮೆ ಮನೆಗೆ ಹೋಗಬೇಕು ಅಂತೇಳಿ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತಾಯಿದ್ದಾರೆ. ಮತದಾರರು ನನಗೆ ಯಾವ ರೀತಿ ಆಶೀರ್ವಾದವನ್ನು ಮಾಡಿದ್ದಾರೋ ಅದೇ ರೀತಿಯಲ್ಲಿ ಆಶಾ ತಿಮ್ಮಪ್ಪರಿಗೂ ಆಶೀರ್ವಾದವನ್ನು ಮಾಡಬೇಕಂತೇಳಿ ನಮ್ಮೆಲ್ಲ ಮತದಾರರ ದೇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮದವರು ನೀವು ಕಳೆದ 5 ವರ್ಷದಲ್ಲಿ ಯಾವ ರೀತಿಯ ಸಹಕಾರವನ್ನು ಮಾಡಿದ್ದೀರೋ ಅದೇ ರೀತಿಯಲ್ಲಿ ಮುಂದೆ ಕೂಡ ಸಹಕಾರವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಮತ್ತೊಮ್ಮೆ ನಿಮ್ಮ ಸಹಕಾರವನ್ನು ಬಯಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಅಜೆಂಡಾ ಇದೇ ಇದೆ. ಹಿಂದುತ್ವದ ಆಧಾರದಲ್ಲೇ ನಾವು ಪ್ರತಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಅದರ ಆಧಾರದಲ್ಲೇ ನಾವು ಈ ಸಲ ಎಲ್ಲ ದೇವಸ್ಥಾನ ಗರಡಿಗಳ ಅಭಿವೃದ್ಧಿ ಮಾಡಿದ್ದೇವೆ. ಇವತ್ತು ದೇವಸ್ಥಾನದ ರಕ್ಷಣಾ ಮಸೂದೆಯನ್ನು ತಂದಿದ್ದೇವೆ. ಇವತ್ತು ಗೋಹತ್ಯೆ ಮಸೂದಾ ಕಾಯ್ದೆಯನ್ನು ತಂದಿದ್ದೇವೆ. ಎಲ್ಲವನ್ನು ಇವತ್ತು ಹಿಂದುತ್ವದ ಆಧಾರದಲ್ಲಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಅದರ ಆಧಾರದಲ್ಲಿ ಹೋಗ್ತಾ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.